ಕೆಲ ತಿಂಗಳ ಹಿಂದಷ್ಟೇ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನಿಂದ ಕೊಡುಗೆಯಾಗಿ ನೀಡಿರುವಂತಹ ಶ್ರೀ ಶ್ರೀಲಕ್ಷ್ಮಿ ಸೋಮಬಂಗೇರ ಸ್ಮಾರಕ ಹೆರಿಗೆ ವಾರ್ಡ್ ಅನ್ನು ಕೋವಿಡ್-19 ಆಸ್ಪತ್ರೆಯಾಗಿ ಪರಿವರ್ತಿಸಲಾಗಿದೆ. ಹೊರ ರಾಜ್ಯಗಳಿಂದ ಬಂದವರಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗಿ ಕಂಡುಬರ್ತಾ ಇದ್ದು, ಇವರಿಗೆಲ್ಲ ಸೂಕ್ತ ವ್ಯವಸ್ಥೆಯನ್ನ ನೀಡುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಸದ್ಯ ಆಸ್ಪತ್ರೆಯ ಲಕ್ಷ್ಮಿ ಸೋಮಬಂಗೇರ ಸ್ಮಾರಕ ವಾರ್ಡ್ನಲ್ಲಿ ಹೆರಿಗೆಗಾಗಿ ಸೇರ್ಪಡೆಗೊಂಡು ಆರೈಕೆ ಪಡೆದುಕೊಳ್ತಾ ಇರುವವರನ್ನ ಈ ಹಿಂದೆ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನಿಂದ ಕೊಡುಗೆಯಾಗಿ ನೀಡಿದ್ದಂತಹ ಹಳೆಯ ವಾರ್ಡ್ಗೆ ಸ್ಥಳಾಂತರಿಸಲಾಗಿದೆ. ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು 120 ಹಾಸಿಗೆಗಳುಳ್ಳ ಕೋವಿಡ್-19 ಆಸ್ಪತ್ರೆ ಇಂದಿನಿಂದಲೇ ಸೇವೆಗೆ ಸಜ್ಜುಗೊಂಡಿದೆ. ವೈದ್ಯರು ದಾದಿಯರು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ನಿರ್ವಹಿಸಲಿದ್ದು, ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾದಲ್ಲಿ ತಿಳಿಸುವಂತೆ ಈಗಾಗಲೇ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಖಾಸಗಿ ವೈದ್ಯರನ್ನು ಕೂಡ ಬಳಸಿಕೊಳ್ಳಲು ಈಗಾಗಲೇ ಮಾತುಕತೆಯಾಗಿದೆ. ಕಾರ್ಕಳದಲ್ಲೂ ಕೂಡ 100 ಹಾಸಿಗೆಗಳುಳ್ಳ ಆಸ್ಪತ್ರೆಯನ್ನ ಕೋವಿಡ್ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡಿದ್ದೇವೆ ಅಂತ ಹೇಳಿದರು. ಮತ್ತು ಬೇರೆ ಬೇರೆ ರಾಜ್ಯದಿಂದ ನಮ್ಮ ಜಿಲ್ಲೆಯ ಬಂಧುಗಳೇನು ಬಂದಿದ್ದಾರೆ, ಅದರಲ್ಲಿ ನಾವು ಈಗ ನೋಡ್ತಾ ಇದ್ದ ಹಾಗೆ ಸಾಕಷ್ಟು ಪ್ರಮಾಣದಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಕಂಡುಬರ್ತಾ ಇದೆ. ಆ ನಿಟ್ಟಿನಲ್ಲಿ ಅವರಿಗೆಲ್ಲರಿಗೂ ಒಂದು ಸೂಕ್ತ ಚಿಕಿತ್ಸೆ ನೀಡಬೇಕು ಅನ್ನೋದಕ್ಕಾಗಿ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಈಗ ನಾವು ಯಾರಿಗೆ ಸಿಂಪ್ಟಮ್ಯಾಟಿಕ್ ಇರೋದಿಲ್ಲ ಅಂಥವ್ರನ್ನ ಅಲ್ಲಲ್ಲೇ ಟ್ರೀಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಇವತ್ತು ನಾನು ಈ ಕಾರ್ಕಳ ಹೋಗಿ ಅಲ್ಲೊಂದು ಸುಮಾರು 100 ಬೆಡ್ಗಳ ಒಂದು ಆಸ್ಪತ್ರೆಯನ್ನು ರೆಡಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೆಲಸ ನಡೆದಿದೆ. ನಾಳೆ ಬೆಳಗ್ಗೆಯಿಂದ ರೆಡಿ ಇರ್ತವೆ. ಅದೇ ರೀತಿ ಇಲ್ಲಿ AC ಅವರಿಗೆ ಮತ್ತು THO ಅವರಿಗೆ, ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಾಕ್ಟ್ರಿಗೆ, ಇವರಿಗೂ ಸಹ ನಾವು ಮಾತನಾಡಿ ಇದನ್ನೊಂದು ಕೋವಿಡ್ ಆಸ್ಪತ್ರೆಯನ್ನು ಮಾಡಬೇಕು. ನಮ್ಮ ಈ ಭಾಗದ ಉದಾಹರಣೆ ಬೈಂದೂರು ಮತ್ತು ಕುಂದಾಪುರ ಭಾಗದಲ್ಲಿ ಏನು ಪಾಸಿಟಿವ್ ಪ್ರಕರಣಗಳು ಬರ್ತದೆ, ಯಾರಿಗೆ ICU ಬೇಕಾಗಿಲ್ಲ, ಯಾರಿಗೆ ಆಕ್ಸಿಜನ್ ಬೇಕಾಗಿಲ್ಲ, ಯಾರಿಗೆ ವೆಂಟಿಲೇಟರ್ ಬೇಕಾಗಿಲ್ಲ, ಅಂಥ ಪ್ರಕರಣಗಳನ್ನ ನಾವು ಇಲ್ಲಿಟ್ಟು ಟ್ರೀಟ್ ಮಾಡಬೇಕು ಅಂತ ಈಗ ಪ್ಲ್ಯಾನ್ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿದೆ. 120 ಬೆಡ್ಗಳು ರೆಡಿಯಾಗಿದೆ, ಎಲ್ಲ ವ್ಯವಸ್ಥೆ ರೆಡಿ ಇದೆ. ಈಗಾಗಲೇ ಡಾಕ್ಟರ್ಸ್ ಟೀಮ್ ರೆಡಿ ಇದೆ. ಈಗಾಗಲೇ ನೋಡಿದರೆ ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಕರೋನಾ ವಾರಿಯರ್ಸ್, ಅವರೆಲ್ಲ ರೆಡಿ ಇದ್ದಾರೆ. ನಾನು ಅವ್ರ ಜೊತೆಗೆ ಮಾತಾಡಿದ್ದೀನಿ, ನಾವು ಯಾವಾಗಲೂ ರೆಡಿ ಅಂತ ನಮ್ಮ ಜೊತೆಗೆ ಭರವಸೆ ನೀಡಿದ್ದಾರೆ. ಹಾಗಾಗಿ ಅಡಿಷನಲ್ ಸ್ಟಾಫ್ ಬೇಕಾದರೆ ಇವರಿಗೆ ನಾನು ಅಡ್ಮಿನಿಸ್ಟ್ರೇಟಿವ್ ಡಾಕ್ಟ್ರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಅಡಿಷನಲ್ ಸ್ಟಾಫ್ ಏನು ಬೇಕು, ಈಗ ನಮಗೆ ANMಗಳು ಬೇಕು, ಗ್ರೂಪ್ ಡಿ ಬೇಕು, ಅದನ್ನೆಲ್ಲ ತಗೊಳ್ಳೋಕ್ಕೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಕುಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ಮಾರ್ಗದರ್ಶನದಲ್ಲಿ ಸಿಬ್ಬಂದಿಗಳು ಕೋವಿಡ್ ಆಸ್ಪತ್ರೆಗೆ ಪೂರಕ ವಾತಾವರಣವನ್ನು ಕಲ್ಪಿಸಿದ್ದಾರೆ. ಬೆಳಗ್ಗೆಯಿಂದ ಸಂಜೆಯೊಳಗೆ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ ಈ ತಂಡ ಜಿಲ್ಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರವಾಗಿದೆ.